ನಮಸ್ಕಾರ ಸ್ನೇಹಿತರೆ, ಇದೇನು ಕೈಯಲ್ಲಿ ನೋಡ್ತಾ ಇದ್ದೀರಿ ನೀವು? ಇದು ಮೊನ್ನೆ ತೆಗೆದಂಥ ನಾವು ಮಜೆಂಟಿ ಜೇನು. ಈ ಜೇನು ನೋಡ್ಬೋದು ನೀವು, ಇಷ್ಟೇ ಇರೋದು ಖಾಲಿ. ಇಷ್ಟೇ ಇದ್ದರೂ ಕೂಡ ಇದರ ಶಕ್ತಿ ತುಂಬ ಜಾಸ್ತಿ ಆಯಿತಾ. ನಮ್ಮ ನಾರ್ಮಲ್ ಜೇನಿಗಿಂತ ಇದರಲ್ಲಿ ಪವರ್ ಜಾಸ್ತಿ. ಈ ನವಿಲುಗಲಿ ಯಾಕೆ ಬೊಬ್ಬೆ ಹಿಡಿತದೆ ಗೊತ್ತಾಗೋದಿಲ್ಲ. ನಾನು ವೀಡಿಯೋ ಮಾಡುವಾಗಲೇ ಬೊಬ್ಬೆ ಹಿಡಿಯೋದು. ಇದಕ್ಕೆ ಹೇಗೆ ಪವರ್ ಜಾಸ್ತಿ ಅಂತ ಹೇಳಿದರೆ, ಈಗ ನಾರ್ಮಲ್ ಜೇನಿಗೆ ಇಷ್ಟಕ್ಕೆ ಒಂದೀಗ ಎಕ್ಸಾಂಪಲ್ 100 ರೂಪಾಯಿ ಇದ್ದರೆ, ಇದಕ್ಕೆ ಅದರ ಬದಿಯಲ್ಲಿ 10 ಎಕ್ಸ್ಟ್ರಾ ಹಾಕ್ಬೋದು, ಅಷ್ಟು ರೇಟ್ ಉಂಟು. ಇನ್ನೊಂದು ಏನಂತ ಹೇಳಿದರೆ, ಇದರಲ್ಲಿ ತುಂಬ ಔಷಧೀಯ ಗುಣ ಉಂಟಂತ ನಾನು ವೀಡಿಯೋದಲ್ಲಿ ಹೇಳಿದ್ದೇನೆ. ಇದರಲ್ಲಿ ಹೇಗೆ ಔಷಧೀಯ ಗುಣ ಉಂಟಂದರೆ, ಇದು ನೋಡ್ಬೋದು ನೀವು, ಇದರಲ್ಲಿ 3 ವಿಧದ ಜೇನುಂಟು. ಹೆಜ್ಜೇನು, ಇನ್ನೊಂದು ಅದೆಂತ ತೊಡವೆ ಜೇನು, ಮತ್ತು ನಮ್ಮದು ಮಜೆಂಟಿ ಜೇನು. ಅದು ನೋಡಿ ಎಷ್ಟು ಗಾತ್ರದಲ್ಲಿ ನೋಡ್ಬೋದು ಎಷ್ಟು ಸಣ್ಣ ಉಂಟಂತ. ಅದು ಹೂವಿನ ತುಂಬ ಒಳಗೆ ಹೋಗಿ ಅಲ್ಲಿಂದ ಮಕರಂದವನ್ನು ಹೀರ್ತದೆ. ಈ ಥರ ಹೀರೋದ್ರಿಂದ ಸಣ್ಣ ಸಣ್ಣ ಹೂವಿನಿಂದ ಕೂಡ ಮಕರಂದವನ್ನು ಹೀರ್ತದೆ. ಸಣ್ಣ ಸಣ್ಣ ಹೂವು ಅಂದರೆ ಇದೇನು ನೋಡ್ತಾ ಇದ್ದೀರಿ ನೀವು, ಇದು ತುಂಬೆ ಗಿಡದ ಹೂವು. ಇದು ಆಯುರ್ವೇದದಲ್ಲಿ ತುಂಬ ಮಹತ್ವವನ್ನು ಹೊಂದಿದೆ. ಮತ್ತು ನಮಗೆಲ್ಲ ಸಣ್ಣದಿರುವಾಗ ಇದರದ್ದೆಲ್ಲ ಕಷಾಯ ಮಾಡಿ ಕೊಡ್ತಾಯಿದ್ರು. ಇದರದ್ದೆಲ್ಲ ಕಷಾಯ ಕುಡಿದ್ರಿ ತುಂಬ ಒಳ್ಳೆಯದು. ಈ ಕೆಲವೆಲ್ಲ ಪೆಟ್ಟು ಕಮ್ಮಿಯಾಗಿ ಹುಚ್ಚರಾಗಿ ಮಾಡ್ತಾರಲ್ಲ, ಇದರೆಲ್ಲ ಕಷಾಯ ಕುಡಿಯೋದೇ ಹಾಗೆ ಮಾಡೋದು, ಅದು ಅವರ ಮಿಸ್ಟೇಕ್ ಅಲ್ಲ. ಇದರ ಕಷಾಯ ಎಲ್ಲ ಕುಡಿಯೋದವರು ಸ್ವಲ್ಪ ಕುಡಿಯಿರಿ. ಇದರಿಂದ ಹೂವಿನಿಂದ ಮಕರಂದವನ್ನು ತೆಗೆದು ಜೇನು ರೆಡಿ ಮಾಡ್ತದೆ. ಅದು ಯಾವುದಂದರೆ ದೊಡ್ಡ ಜೇನಿಗೆ ಆಗೋದಿಲ್ಲ, ಸಣ್ಣ ಸಣ್ಣ ಜೇನಿಗೆ ಮಾತ್ರ ಆಗೋದು. ಇದರ ಹೂವು ಅಥವಾ ನಾಚಿಕೆ ಮುಳ್ಳಿನ ಹೂವೇನಿರ್ತದೆ ಅದು, ಮತ್ತು ಕುಂಟಾಲು ಗೇರು ಬೀಜದ ಹೂವು, ಅದರಲ್ಲೆಲ್ಲ ದೊಡ್ಡ ಜೇನು ಕೂಡ ತೆಗಿತದೆ. ಆದರೆ ಇದು ತುಂಬ ಒಳಗೆ ಹೋಗಿ ಸಣ್ಣ ಸಣ್ಣ ಹೂವಿನಿಂದ ಕೂಡ ಕಲೆಕ್ಟ್ ಮಾಡ್ತದೆ. ಹಾಗಾಗಿ ಇದರಲ್ಲಿ ಔಷಧೀಯ ಗುಣ ಜಾಸ್ತಿ. ಅಂದರೆ ಆಯುರ್ವೇದಿಕ್ ರಿಲೇಟೆಡ್ ಹೂವಿನಿಂದ ಇದು ಜೇನನ್ನು ಕಲೆಕ್ಟ್ ಮಾಡೋದ್ರಿಂದ. ಓಕೆ, ಇದೊಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿರ್ಬೋದಂತ ಅಂದ್ಕೊಂಡಿದ್ದೇನೆ. ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಫಾಲೋ ಮಾಡಿ, ಲೈಕ್ ಮಾಡಿ. ಯಾರಿಗಾದರೂ ಕಲಿಸ್ಬೇಕಂತಿದ್ದರೆ ಶೇರ್ ಮಾಡಿ. ಬೈ ಬೈ, ಸಿ ಇನ್ ನೆಕ್ಸ್ಟ್ ವಿಡಿಯೋ.